ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತದ ಮೇಲೆ ಪರಕೀಯರು ದಂಡೆತ್ತಿ ಬಂದಾಗ ಹೆಚ್ಚಾಗಿ ಅವರು ಆಕ್ರಮಣ ಮಾಡಿದ್ದು ದೇವಸ್ಥಾನಗಳ ಮೇಲೆ, ಮಠಗಳ ಮೇಲೆ ಹಾಗೂ ರಾಜ ಮಹಾರಾಜರು ವಾಸಿಸುತ್ತಿದ್ದಂತಹ ಅರಮನೆಗಳ ಮೇಲೆ ಹಾಗೂ ಕೋಟೆಗಳ ಮೇಲೆ. ಕಾರಣ, ಇಂತಹ ಜಾಗಗಳಲ್ಲಿ ನಮ್ಮ ಪೂರ್ವಜರು ಅಗಾಧ ಪ್ರಮಾಣದ ನಿಧಿಯನ್ನು ಸಂಗ್ರಹಿಸಿ ಇಡುತ್ತಿದ್ದರು ಎನ್ನುವ ಮಾಹಿತಿ ಅವರಿಗೆ ದೊರಕಿತ್ತು. ಇದೇ ಕಾರಣ ಮೊಘಲರಾಗಲಿ, ಬ್ರಿಟಿಷರಾಗಲಿ, ಡಚ್ಚರಾಗಲಿ ಇನ್ನಿತರ ಪರಕೀಯರು ಇಂತಹ ನಿಧಿ ಹುಡುಕುವುದರಲ್ಲಿ ಯಾವಾಗಲೂ ದೇವಸ್ಥಾನಗಳ ಮೇಲೆ, ಕೋಟೆಗಳ ಮೇಲೆ ಕಣ್ಣು ಇಡುತ್ತಿದ್ದರು. ಇದೇ ಕಾರಣ ಅವರು ಹಲವಾರು ಕೋಟೆಗಳನ್ನ, ಅರಮನೆಗಳನ್ನ, ದೇವಸ್ಥಾನಗಳನ್ನ ಕೂಡ ಅವರು ಧ್ವಂಸ ಮಾಡಿದ್ದಾರೆ. ಕೆಲವೊಮ್ಮೆ ಅವರಿಗೆ ಕೋಟೆಗಳಲ್ಲಿ, ಈ ದೇವಸ್ಥಾನಗಳಲ್ಲಿ ಅಗಾಧ ಪ್ರಮಾಣದ ನಿಧಿ ಕೂಡ ಸಿಕ್ಕಿದೆ ಹಾಗೂ ಸಿಗದೆ ಕೂಡ ವಾಪಸ್ಸು ಹೋಗಿರುವ ಹಲವಾರು ಉದಾಹರಣೆಗಳು ನಮ್ಮ ಮುಂದಿವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮೈಸೂರಿನ ಅರಮನೆ ನೆಲಮಾಳಿಗೆಯಲ್ಲಿ ಅಗಾಧ ಪ್ರಮಾಣದ ನಿಧಿ ಇದೆ ಎಂದು ಊಹಾಪೋಹಗಳು ಕೂಡ ಹುಟ್ಟಿಕೊಂಡಿವೆ. ಆದರೆ ಇದು ಎಷ್ಟು ನಿಜ, ಎಷ್ಟು ಸುಳ್ಳು ಅನ್ನುವ ಅಚ್ಚರಿಯ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ಮೈಸೂರು ಅರಮನೆ, ಇದನ್ನ ಅಂಬಾವಿಲಾಸ ಅರಮನೆ ಎಂದು ಕೂಡ ಕರೆಯಲಾಗುತ್ತದೆ. ಇದು ಇಡೀ ಭಾರತದಲ್ಲಿ ಅತಿ ಹೆಚ್ಚು ಪ್ರವಾಸಿಗರನ್ನು ಆಕರ್ಷಿಸುವ ಅತ್ಯಂತ ಪ್ರಸಿದ್ಧ ಆಕರ್ಷಣೆಯ ಸ್ಥಳಗಳಲ್ಲಿ ಒಂದಾಗಿದೆ. ಇದು ಹಿಂದಿನ ಮೈಸೂರು ಸಂಸ್ಥಾನದ ಒಡೆಯರ ವಂಶದ ಅರಸರ ನಿವಾಸ ಹಾಗೂ ದರ್ಬಾರವಾಗಿತ್ತು. ಮೈಸೂರು ಸಂಸ್ಥಾನ 1399ರಿಂದ 1947 ಭಾರತ ಸ್ವಾತಂತ್ರ್ಯವರೆಗೂ ಒಡೆಯರ್ ವಂಶರ ಅರಸರು ಆಳುತ್ತಿದ್ದರು. ಮಧ್ಯದಲ್ಲಿ ಸ್ವಲ್ಪ ಕಾಲ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರ ಆಳ್ವಿಕೆ ಕೂಡ ಇತ್ತು. ಒಡೆಯರ್ ಅರಸರು 14ನೇ ಶತಮಾನದಲ್ಲಿಯೇ ಇಲ್ಲಿ ಒಂದು ಅರಮನೆಯನ್ನ ಕಟ್ಟಿದ್ದರು. ಈ ಅರಮನೆ 1638ರಲ್ಲಿ ಸಿಡಿದು ಬಡಿದು ಭಾಗಶಃ ಹಾಳಾಗಿತ್ತು. ಆಗ ಇದನ್ನ ರಿಪೇರಿ ಕೂಡ ಮಾಡಿ ವಿಸ್ತರಿಸಲಾಗಿತ್ತು. ಆದರೆ 18ನೇ ಶತಮಾನದ ಕೊನೆಯ ಹೊತ್ತಿಗೆ ಅರಮನೆ ಮತ್ತಷ್ಟು ಹಾಳಾಗಿ 1793ರಲ್ಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇದನ್ನ ಬೆಳೆಸಲಾಗಿತ್ತು. 1803ರಲ್ಲಿ ಇನ್ನೊಂದು ಅರಮನೆಯನ್ನ ಇದು ಇದ್ದ ಸ್ಥಳದಲ್ಲಿಯೇ ಕಟ್ಟಲಾಗಿತ್ತು. ಈ ಅರಮನೆ ಸಹ 1897ರಲ್ಲಿ ರಾಜಕುಮಾರಿ ಜಯಲಕ್ಷ್ಮಣಿ ಅವರ ಮದುವೆಯ ಸಂದರ್ಭದಲ್ಲಿ ಬೆಂಕಿ ಬಿದ್ದು ಸಂಪೂರ್ಣವಾಗಿ ನಾಶವಾಗಿ ಹೋಗಿತ್ತು. ಆಗ ಮೈಸೂರು ಮಹಾರಾಣಿಯಾಗಿದ್ದ ಕೆಂಪನಂಜಮಣ್ಣಿ ವಾಣಿವಿಲಾಸ ಸನ್ನಿಧಾನ ಇನ್ನೊಂದು ಅರಮನೆಯನ್ನು ಕಟ್ಟಲು ಬ್ರಿಟಿಷ್ ಇಂಜಿನಿಯರ್ ಹೆನ್ರಿ ಇರ್ವಿನ್ ಅವರನ್ನ ನೇಮಿಸುತ್ತಾರೆ. ವಿವಿಧ ರೀತಿಯ ವಾಸ್ತುಕಲೆಗಳನ್ನ ಸೇರಿಸಿ ಅರಮನೆಯನ್ನು ಕಟ್ಟಲು ಅವರಿಗೆ ತಿಳಿಸಲಾಗಿತ್ತು. ಅರಮನೆ 1912ರಲ್ಲಿ ಸಂಪೂರ್ಣವಾಗಿತ್ತು. ಅರಮನೆಯ ವಾಸ್ತುಕಲೆಯ ಶೈಲಿಯನ್ನು ಸಾಮಾನ್ಯವಾಗಿ ಇಂಡೋ ಸೆರಾಸೆನಿಕ್ ಶೈಲಿ ಎಂದು ವರ್ಣಿಸಲಾಗುತ್ತದೆ. ಮುಖ್ಯವಾಗಿ ಹಿಂದೂ ಮತ್ತು ಗೋಥಿಕ್ ಶೈಲಿಯ ವಾಸ್ತುಕಲೆಗಳನ್ನು ಅರಮನೆಯ ನಿರ್ಮಾಣದಲ್ಲಿ ಉಪಯೋಗಿಸಲಾಗಿದೆ. ಕಲ್ಲಿನಲ್ಲಿ ಕಟ್ಟಲಾಗಿರುವ ಅರಮನೆಯಲ್ಲಿ 3 ಮಹಡಿಗಳಿದ್ದು ಕೆಂಪು ಅಮೃತಶಿಲೆಯ ಗುಂಬಗಳು ಹಾಗೂ 145 ಅಡಿ ಎತ್ತರದ 5 ಮಹಡಿಯುಳ್ಳ ಗೋಪುರಗಳನ್ನು ಅರಮನೆ ಹೊಂದಿದೆ. ಅರಮನೆಯ ಸುತ್ತಲೂ ದೊಡ್ಡ ಉದ್ಯಾನವನ ಇದೆ. ಅಂಬಾವಿಲಾಸ ಪ್ಯಾಲೇಸ್ ಎಂದು ಕರೆಯಲ್ಪಡುವ ಇದು ಪ್ರಪಂಚಾದ್ಯಂತ ಸೊಗಸಾದ ಕೆತ್ತನೆಗಳು ಹಾಗೂ ಕಲಾಕೃತಿಗಳ ನಿಧಿಯಾಗಿದೆ ಅಂದರೆ ತಪ್ಪಾಗಲಾರದು. ಅರಮನೆಯ ಪೂರ್ವ ದ್ವಾರ, ದಕ್ಷಿಣ ಪ್ರವೇಶ ದ್ವಾರ ಮತ್ತು ಪಶ್ಚಿಮ ಪ್ರವೇಶ ಎಂಬ 3 ಪ್ರವೇಶ ದ್ವಾರಗಳಿವೆ. ಮೈಸೂರು ಅರಮನೆಯ ಪ್ರವೇಶ ದ್ವಾರವು ಗೊಂಬೆ ತೊಟ್ಟಿ ಅಥವಾ ಡಾಲ್ಸ್ ಪೆವಿಲಿಯನ್ ಮೂಲಕ 19 ಮತ್ತು 20ನೇ ಶತಮಾನಗಳ ಆರಂಭದ ಗೊಂಬೆಗಳ ಸಂಗ್ರಹವನ್ನು ಕೂಡ ನೀವು ಇಲ್ಲಿ ಕಾಣಬಹುದು. ಈ ವಿಭಾಗದಲ್ಲಿ ಮರದ ಹೌಡಾ ಕೂಡ 81 kg ಚಿನ್ನದಿಂದ ಅಲಂಕರಿಸಲ್ಪಟ್ಟಿದೆ. ಆಯುಧ ಶಾಲೆ ಕೂಡ ಇದೆ. ರಾಜಮನೆತನದ ಸದಸ್ಯರು ಬಳಸುತ್ತಿದ್ದ ಆಯುಧಗಳನ್ನು ಇಲ್ಲಿ ಇಡಿಸಲಾಗಿದೆ. ಇಲ್ಲಿ ಚಾರಿತ್ರಿಕವಾದ ಅನೇಕ ಆಯುಧಗಳನ್ನು ನೀವು ಕಾಣಬಹುದು. 14ನೇ ಶತಮಾನದಲ್ಲಿ ಉಪಯೋಗಿಸುತ್ತಿದ್ದಂತಹ ಖಡ್ಗ, ಸುರಗಿ, ವ್ಯಾಘ್ರಣಕ ಮೊದಲಾದ ಆಯುಧಗಳಿಂದ ಹಿಡಿದು 20ನೇ ಶತಮಾನದ ಪಿಸ್ತೂಲುಗಳು, ಬಂದೂಕುಗಳು ಮೊದಲಾದವುಗಳನ್ನು ಇಲ್ಲಿ ನೀವು ನೋಡಬಹುದು.
ಇನ್ನು ಈ ಭವ್ಯ ಅರಮನೆ 1897 ಹಿಂದಿನ ಅರಮನೆ ಬೆಂಕಿಗೆ ಆಹುತಿ ಆದ ನಂತರ ಈ ಅರಮನೆಯಲ್ಲಿದ್ದಂತಹ ಖಜಾನೆಯನ್ನು ಮುಂದೆ ಹೊಸ ಅರಮನೆ ಕಟ್ಟಿದಾಗ ಅದರ ನೆಲಮಾಳಿಗೆಯಲ್ಲಿ ಭದ್ರವಾಗಿ ಹಲವು ಭೂಗತ ಕೊಠಡಿಗಳಲ್ಲಿ ಈ ಖಜಾನೆಯನ್ನ ಹಾಗೂ ಒಡೆಯರ್ ಅವರ ಮತ್ತು ವಿಜಯನಗರ ಸಾಮ್ರಾಜ್ಯದ ನಿಧಿಯನ್ನ ಬಚ್ಚಿಡಲಾಗಿತ್ತು ಎನ್ನುವ ಮಾಹಿತಿ ಕೆಲವು ಇತಿಹಾಸಕಾರರು ಈ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಆದರೆ ಅರಮನೆಯ ಅಧಿಕೃತ ಮಾಹಿತಿ ತೆಗೆದುಕೊಂಡರೆ ಅರಮನೆಯ ಕೆಳಗೆ ಕೆಲವು ಭೂಗತ ಕೊಠಡಿ ಇರೋದು ನಿಜ. ಆದರೆ ಇಲ್ಲಿ ರತ್ನ ಖಚಿತ ಸಿಂಹಾಸನದ ಬಿಡಿ ಭಾಗಗಳನ್ನು ಬಿಟ್ಟರೆ ಯಾವುದೇ ರೀತಿಯ ಖಜಾನೆ ಆಗಲಿ ನಿಧಿಯಾಗಲಿ ಇರುವುದು ಶುದ್ಧ ಸುಳ್ಳು ಎಂದು ಹೇಳಲಾಗಿದೆ. ಹಾಗೆಯೇ ಈ ತರದ ಊಹಾಪೋಹಗಳಿಗೆ ಯಾರೂ ಕೂಡ ಕಿವಿಗೊಡಬಾರದು ಅನ್ನುವ ಅಧಿಕೃತ ಸಂದೇಶವನ್ನು ಕೂಡ ಅವರು ಹೊರಡಿಸಿದ್ದಾರೆ. ತಿರುವನಂತಪುರಂನ ಪ್ರಸಿದ್ಧ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದ ರಹಸ್ಯ ಉಗ್ರಾಣಗಳಲ್ಲಿ ಕೆಲವು ವರ್ಷಗಳ ಹಿಂದೆ ಲಕ್ಷಾಂತರ ಕೋಟಿ ರೂಪಾಯಿ ಮೌಲ್ಯದ ಅನಂತ ನಿಧಿ ಕಂಡುಬಂದಿತ್ತು. ಇದೇ ರೀತಿ ಮೈಸೂರಿನ ಜಗದ್ವಿಖ್ಯಾತ ಅರಮನೆಯ ನೆಲಮಾಳಿಗೆಯಲ್ಲಿಯೂ ಅಗಣಿತ ನಿಧಿ ಇದೆ ಎನ್ನಲಾಗಿದೆ. ಆದರೆ ಕೇರಳದ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಅನಂತ ನಿಧಿ ಜಗತ್ತಿಗೆ ಗೊತ್ತಾಗುವುದಕ್ಕಿಂತ ಮೊದಲು ಸರಿಯಾಗಿ 100 ವರ್ಷಗಳ ಹಿಂದೆ ನಿರ್ಮಾಣವಾದ ಈ ಅರಮನೆಯಲ್ಲಿ ಅಗಣಿತ ನಿಧಿ ಇದೆ ಎಂಬ ಮಾತುಗಳು ಆಗಾಗ ಕೇಳಿಬರುತ್ತವೆ. ಒಮ್ಮೆ ಅರಮನೆ ಭಾಗಶಃ ಬೆಂಕಿ ಬಿದ್ದು ಸಾಕಷ್ಟು ಹಾನಿ ಸಂಭವಿಸಿತ್ತು. ಆಗ ಎಚ್ಚೆತ್ತ ರಾಜಮನೆತನದ ದಿವಾನರಿಗೂ ತಿಳಿಸದೆ ತನ್ನಲ್ಲಿದ್ದ ಎಷ್ಟೋ ಸಂಪತ್ತನ್ನ ನೆಲಮಾಳಿಗೆಯಲ್ಲಿ ರಹಸ್ಯವಾಗಿ ಸಂಗ್ರಹಿಸಿಟ್ಟಿತ್ತು ಎಂದು ಇತಿಹಾಸ ತಜ್ಞರು ಹೇಳುತ್ತಾರೆ. ಕೇರಳದ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿ ದೊರೆತ ಅನಂತ ನಿಧಿಯಂತೆ ಅಂಬಾ ವಿಲಾಸದಲ್ಲಿಯೂ ಅಮೂಲ್ಯ ನಿಧಿ ಇದೆ ಎಂದು ನಂಬಿಕೆ ಇದೆ. ಪ್ರಸ್ತುತ ಅರಮನೆಯ ಗ್ರಂಥಾಲಯದಲ್ಲಿ ಒಂದು ಸಾಮಾನ್ಯ ಕೋಣೆ ಇದ್ದು ಅದರ ಮೂಲಕ ನೆಲಮಾಳಿಗೆಗೆ ತಲುಪಿದಾಗ ಈ ರಹಸ್ಯ ನಿಧಿ ಇರುವ ಭೂಗತ ಕೊಠಡಿಗಳು ಇರುವುದು ಕಾಣುತ್ತದೆ. ಪ್ರಾಚ್ಯ ಇಲಾಖೆ ಈ ನಿಧಿಯನ್ನ ಪ್ರತಿ ವರ್ಷ ತಪಾಸಣೆ ಮಾಡುತ್ತಾ ಬಂದಿದೆ ಎಂದು ಪ್ರಾಚ್ಯ ಇಲಾಖೆಯ ನಿರ್ದೇಶಕ ಡಾಕ್ಟರ್ ಗೋಪಾಲ್ ಹೇಳುತ್ತಾರೆ. ಆದರೆ ಈ ನಿಧಿ ಪ್ರಮಾಣ ಕೇರಳ ಪದ್ಮನಾಭ ಸ್ವಾಮಿ ಅನಂತ ನಿಧಿಯಷ್ಟು ಅಗಾಧವಾಗಿಲ್ಲ ಎಂದು ಕೂಡ ಡಾಕ್ಟರ್ ಗೋಪಾಲ್ ಹೇಳುತ್ತಾರೆ. ಈ ನಿಧಿಯಲ್ಲಿರುವ ಅರಮನೆ ಜಾಗ ಪ್ರಸ್ತುತ ಪ್ರಾಚ್ಯ ಇಲಾಖೆಯ ಸುಪರ್ದಿಯಲ್ಲಿದೆ. ಅರಮನೆಯ ಸುತ್ತಮುತ್ತ ದೇವಸ್ಥಾನಗಳು, ಹಳೆಯ ಗುಡಿ ಗೋಪುರಗಳು ರಾಜ್ಯ ಮುಜರಾಯಿ ಇಲಾಖೆಯ ಉಸ್ತುವಾರಿಯಲ್ಲಿವೆ. ಸಾಮಾನ್ಯವಾಗಿ ಚಂದಮಾಮ ಕಥೆಗಳಲ್ಲಿ ಓದಿದಂತೆ ಕೊಪ್ಪರಿಗೆಗಳಲ್ಲಿ ಅನಂತ ನಿಧಿ ಇರುವಾಗ ಅದನ್ನ ಕಾಳಸರ್ಪಗಳು ಕಾಯುತ್ತಿವೆ ಎನ್ನುವ ಚಿತ್ರಣ ನಮ್ಮ ಮುಂದೆ ಬರುತ್ತದೆ. ಆದರೆ ಇಲ್ಲಿ ಕಾಳಸರ್ಪವಾಗಲಿ ಅಂತಹ ಯಾವುದೇ ಸುಳಿವು ಕೂಡ ನಿಮಗೆ ಸಿಗುವುದಿಲ್ಲ. ಸ್ನೇಹಿತರೆ, ಮೈಸೂರು ಅರಮನೆಯ ಭೂಗರ್ಭದಲ್ಲಿ ನಿಧಿ ಇದೆಯೋ, ಖಜಾನೆ ಇದೆಯೋ, ಕಾಳಸರ್ಪಗಳು ಇದೆಯೋ ಇಲ್ಲವೋ ಅದು ದೇವರಿಗೆ ಗೊತ್ತು, ಅಥವಾ ಆ ನಿಧಿಯನ್ನು ಬಚ್ಚಿಟ್ಟವರಿಗೆ ಮಾತ್ರ ಗೊತ್ತಿರೋದು. ಆದರೆ ಒಂದು ಮಾತ್ರ ನಿಜ, ಈಗಿರುವ ಮೈಸೂರು ಅರಮನೆ ನೋಡಲು ಯಾವ ನಿಧಿಗಿಂತ ಯಾವ ಖಜಾನೆಗಿಂತ ಕಡಿಮೆ ಇಲ್ಲ. ಮುಂದೆ ಕಾಣುವುದನ್ನು ನಾವು ನೋಡೋಣ, ಆನಂದಿಸೋಣ. ನಿಧಿ ಇರುವುದು ಬಿಡುವುದು ಆ ರಹಸ್ಯ ಮಾಹಿತಿ ರಹಸ್ಯವಾಗಿಯೇ ಇರಲಿ ಎನ್ನುವುದು ನಮ್ಮ ಇಚ್ಛೆ ಕೂಡ. ಒಂದು ವೇಳೆ ನೀವು ಇಲ್ಲಿಯವರೆಗೆ ಮೈಸೂರು ಅರಮನೆಯನ್ನು ನೋಡದೇ ಇದ್ದಲ್ಲಿ ಜೀವನದಲ್ಲಿ ಒಮ್ಮೆಯಾದರೂ ಇಂತಹ ಐತಿಹಾಸಿಕ ಹಾಗೂ ಅದ್ಭುತ ಅರಮನೆಯನ್ನು ನೋಡಿ ಪುನೀತರಾಗಬಹುದು ಎನ್ನುವ ಆಸೆ ನಮ್ಮದಾಗಿದೆ. ಸ್ನೇಹಿತರೆ, ಮೈಸೂರು ಅರಮನೆಯ ಸಂಬಂಧಪಟ್ಟ ಇನ್ನಷ್ಟು ಅಗೋಚರ ಹಾಗೂ ರಹಸ್ಯಮಯ ಮಾಹಿತಿಗಳನ್ನು ಮುಂದಿನ ಸಂಚಿಕೆಯಲ್ಲಿ ಕೊಡಲು ಪ್ರಯತ್ನ ಮಾಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.